ನಾಡದೋಣಿ ಮೀನುಗಾರಿಕೆಗೆ ಸರ್ಕಾರ ಅಸ್ತು ಅಂದಿದ್ದು ತರಕಾರಿ ತಿಂದು ಸುಸ್ತಾಗಿದ್ದ ಕರಾವಳಿಯ ಮೀನುಗಾರರು ನದಿಗೆ ಧುಮುಕಿದ್ದಾರೆ. ಸಮುದ್ರ ಸೇರುವ ಮುನ್ನ ಚಿಪ್ಪು ಮೀನು ಹಿಡಿತಾ ಇದ್ದಾರೆ. ಕರಾವಳಿಯ ಜನ ಕಳೆದ 15 ದಿನದಿಂದ ಮೀನು ಸಿಗದೆ ಕಂಗಾಲಾಗಿದ್ದಾರೆ. ಪ್ರತಿದಿನ ಮೀನು ತಿನ್ನುತ್ತಿದ್ದವರಿಗೆ ತರಕಾರಿ ತಿನ್ನೋದು ಅಂದ್ರೆ ಬಹಳ ಕಷ್ಟ. ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಸಾವಿರಾರು ಜನ ಜಮಾಯಿಸುವುದರಿಂದ ಆಳಸಮುದ್ರ ಮತ್ತು ಪರ್ಸಿನ್ ಮೀನುಗಾರಿಕೆಯನ್ನ ಜಿಲ್ಲಾಡಳಿತ ತಡೆ ಹಿಡಿದಿತ್ತು. ಏನೇ ಮಾಡಿದ್ರೂ ಸಾಮಾಜಿಕ ಅಂತರ ಕಾಯಲು ಅಸಾಧ್ಯವಾದಾಗ ಡಿಸಿ ಖಡಕ್ ಕ್ರಮ ಕೈಗೊಂಡಿದ್ರು. ಈ ಆದೇಶದಿಂದಲೇ ಮತ್ಸ್ಯಪ್ರಿಯರು ಒಣ ಮೀನಿನ ಕಡೆ ಮುಖ ಮಾಡಿದ್ರು. ಹೋಗ್ತಾ ಇಲ್ಲ. ಈಗ ಸ್ಥಳೀಯರು ಅಂದರೆ ಬೇರೆ ಮೀನುಗಾರಿಕೆ ಇಲ್ಲದೆ ಈಗ ಇದೆ ಮರವಾಯಿ ಚಿಪ್ ತೆಗೆಯುವ ಕಾರ್ಯದಲ್ಲಿ ತೊಡಗಿದ್ದಾರೆ ಎಲ್ಲರೂ ಲೋಕಲ್ ಪೀಪಲ್ಸ್. ಹಾಗಾಗಿ ಇದೇ ಜೀವನ ಸಾಗಿಸ್ತಾರೆ. ಇದರಿಂದಲೇ ಟೈಮ್ ಪಾಸ್ ಕೂಡ ಆಗ್ತದೆ. ಈಗ ಯುವಕರು ಕೂಡ ಹೋಗ್ತಾ ಇದ್ದಾರೆ. ಈಗ ಮತ್ತೆ ಮಹಿಳೆಯರು ಕೂಡ ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಕೂತು ಬೋರ್ ಆಗ್ತಾ ಇದೆ. ಹಾಗೆ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡಿ ಹೋಗ್ತಾ ಇದ್ದಾರೆ. ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಜಿಲ್ಲಾಧಿಕಾರಿ ಅವರು. ಹಾಗಾಗಿ ಆದೇಶದ ನಂತರ ಇದೀಗ ಮಹಿಳೆಯರು ಮಕ್ಕಳು ನದಿಗಿಳಿದು ಮರುವಾಯಿ ಹೆಕ್ತಿದ್ದಾರೆ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರೋ ಈ ಸೆಲ್ ಫಿಶ್ಗೆ ಈಗ ಭಾರಿ ಡಿಮ್ಯಾಂಡ್ ಇದೆ. ಲಾಕ್ಡೌನ್ ಸಂದರ್ಭ ಆಗಿರೋದ್ರಿಂದ ಇದೊಂದು ಟೈಮ್ ಪಾಸ್ ಹಾಬಿಯಾಗಿ ಮಾರ್ಪಾಡಾಗಿದೆ. ಬೆಳಿಗ್ಗೆ ಸಂಜೆ ಜನ ನದಿ ತೊರೆಗೆ ಇಳಿದು ಮರುವಾಯಿ ಬಾಚಿಕೊಳ್ತಾ ಇದ್ದಾರೆ. ದಿನದ ಒಂದು ಊಟಕ್ಕಾದ್ರೂ ಮೀನು ಬೇಕೇ ಬೇಕು. ಫ್ರೆಶ್ ಮೀನು ಮಾರ್ಕೆಟ್ಗೆ ಬರ್ತಾ ಇಲ್ಲ. ಹಾಗಾಗಿ ಗೆಳೆಯರೆಲ್ಲ ಉದ್ಯಾವರ ನದಿಗೆ ಇಳಿದಿದ್ದೇವೆ, ಚಿಪ್ಪು ಹಿಡಿಯುತ್ತಿದ್ದೇವೆ ಎಂದು ಹೇಳಿದ್ರು. ಚಿಪ್ಪಿನೊಳಗೆ ಇರುವ ಸಣ್ಣ ಪ್ರಮಾಣದ ಮಾಂಸವನ್ನ ಟೇಸ್ಟ್ ಮಾಡಿದವರಿಗೆ ಗೊತ್ತು. ಬೇರೆ ಸಮಯದಲ್ಲಿ ಇದಕ್ಕೆ ಅಷ್ಟೊಂದು ಡಿಮಾಂಡ್ ಇಲ್ಲ. ಈಗ ಬಹಳ ಬೇಡಿಕೆ ಇದೆ. ಉಡುಪಿ ಆ ಕಡೆ ಉದ್ಯಾವರ ಆದಿಡುಪಿ ಆ ಕಡೆ ಸಹ ಜನ ಬರ್ತಾರೆ. ಮೀನಿನ ಬಹಳ ತೊಂದರೆ ಆಗ್ತಾ ಉಂಟು. ಈಗ ಇಲ್ಲಿನ ಜನರಿಗೆ ಮೀನಿಲ್ಲದ್ರೆ ಊಟ ಸಹ ಸೇರೋದಿಲ್ಲ. ಅದಕ್ಕೋಸ್ಕರ ಮರವಾಯನ್ನು ಯೂಸ್ ಮಾಡ್ತೇವೆ ಬೆಳಿಗ್ಗೆ ಮತ್ತು ರಾತ್ರಿಗೆ. ಹೇಗೆ ಮಾಡಲಿಕ್ಕೆ ಅದನ್ನು ಹೊಡೆದ ಮೇಲೆ 2 ಚಿಪ್ ಬರ್ತದೆ. ಅದರಲ್ಲಿ ಒಂದು ಮಾತ್ರ ಯೂಸ್ ಮಾಡಿದ ಮೇಲೆ ಅದರಲ್ಲಿ ಮಾಂಸ ಸಿಗ್ತದೆ. ಅದು ನಮಗೆ ಯೂಸ್ ಆಗ್ತದೆ. ಅದಾದಮೇಲೆ ಅದು ಚಿಪ್ಪು ಒಣಗಿದ ಮೇಲೆ ಸಿಮೆಂಟ್ ಸುಣ್ಣಕ್ಕೆಲ್ಲ ಯೂಸ್ ಮಾಡ್ತಾರೆ. ಮರುವಾಯಿ ಸಾರು ಮತ್ತು ಡ್ರೈ ಸುಕ್ಕದ ಜೊತೆ ನೀರ್ದೋಸೆ ಸೂಪರ್ ಕಾಂಬಿನೇಷನ್. ಕುಚ್ಚಲಕ್ಕಿ ಅನ್ನದ ಜೊತೆಗೂ ಬಹಳ ಟೇಸ್ಟ್ ಆಗ್ತದೆ. ಮಾಮೂಲಿ ಮೀನಿನ ರೆಸಿಪಿಯಲ್ಲೇ ಮಾಡಬೇಕು. ಕರಾವಳಿ ಜಿಲ್ಲೆ ಉಡುಪಿಯ ನದಿಯಲ್ಲಿ ಸಿಗುವ ಮರುವಾಯಿ ಮಾರುಕಟ್ಟೆ ಸೇರದೆ ಸೀದಾ ಅಡುಗೆ ಮನೆ ಸೇರ್ತಾ ಇದೆ. ನಾಡದೋಣಿ ಸಮುದ್ರಕ್ಕೆ ಇಳಿದ ಮೇಲೆ ಜನಕ್ಕೆ ತಾಜಾ ಮೀನುಗಳು ಸಿಗಲಿವೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.